ಹಾವಿನ ರಕ್ಷಣೆಯನ್ನು ಯಾರೂ ಕೂಡ ಮಾಡಬಹುದು. ಮನುಷ್ಯನಷ್ಟು ಕೀಳಾದ ಪ್ರಾಣಿ ನಾನು ನೋಡಿದಾಗೆ ಬೇರೆ ಯಾವುದೂ ಇಲ್ಲ. हम इंसान है तो इंसानियत हम में होनी चाहिए. ಹಾವು ಮತ್ತು ನಾವು. ಮಲೆನಾಡು ಒಂದೊಡನೆ ನೆನಪಾಗುವುದು ರಚ್ಚೆ ಹಿಡಿದಂತೆ ಸುರಿಯುವ ಮಳೆ, ಎಲ್ಲೆಲ್ಲೂ ಕೆಂಪು ನೀರು, ತುಂಬಿ ಹರಿಯುವ ಹಳ್ಳ, ಅಚ್ಚ ಹಸಿರಿನ ಕಾಡು, ಮರ ಗಿಡಗಳು, ಹಿತವಾದ ಚಳಿ. ಇದು ಮಲೆನಾಡಿನ ನಿತ್ಯದ ಬದುಕು. ಮಲೆನಾಡಿನ ಜನರ ಮುಖ್ಯ ಕಸುಬೆಂದರೆ ಕೃಷಿ. ಕಾಫಿ, ಮೆಣಸು, ಭತ್ತ, ಅಡಿಕೆ, ತೆಂಗು ಇವೇ ಮಲೆನಾಡಿಗರ ಮೂಲ ಆಧಾರ. ರಾಷ್ಟ್ರಕವಿ ಕುವೆಂಪುರವರು ಹೇಳುವ ಹಾಗೆ ಮಲೆನಾಡು ಎಂದರೆ ಮಲೆಗಳ ನಾಡು. ಅವರ ಮಲೆಗಳಲ್ಲಿ ಮದುಮಗಳು ಎಂಬ ಕೃತಿಯಲ್ಲಿ ನಾವು ಈ ಉಲ್ಲೇಖ ಕಾಣಬಹುದು. ಈ ಪಶ್ಚಿಮ ಘಟ್ಟ ವಿಸ್ತಾರವಾದ ಪ್ರದೇಶ, ಆದರೆ ಇಂದು ಇಲ್ಲಿನ ಸಂಪತ್ತು ಹಲವು ಕಾರಣಗಳಿಂದ ನಾಶವಾಗುತ್ತಿದೆ. ಸಹಜವಾಗಿಯೇ ಈ ಪ್ರದೇಶದಲ್ಲಿ ವಾಸಿಸುವ ವಿಶಿಷ್ಟ ಜೀವಿ ಹಾಗೂ ಸಸ್ಯ ಪ್ರಭೇದಗಳ ಮೇಲೆ ಪರಿಣಾಮ ಬೀರಿದೆ. ಪರಿಸರದ ಮೇಲೆ ನೇರ ಪರಿಣಾಮ ಬೀರುತ್ತಿರುವ ಅರಣ್ಯನಾಶ, ಭೂಸವೆತ, ನೆರೆಹಾವಳಿ, ಬರ ಮೊದಲಾದ ಸಮಸ್ಯೆಗಳು ಅಪಾರ ಹಾನಿಯುಂಟಾಗುವಂತೆ ಮಾಡಿವೆ. ಏನಾಯಿತು, ಮೊಲಗಳ ಸಂತತಿ ವಿಪರೀತ ಜಾಸ್ತಿ ಆಯಿತು. ಅದು ಯಾಕೆ ಅಂದರೆ ಮೊಲಗಳನ್ನು ತಿನ್ನುವಂಥ ಜೀವಿಗಳಲ್ಲಿ ಉದ್ಭವ ಆಗಿರಲಿಲ್ಲ. ಅಲ್ಲಿ ಮೊಲಗಳನ್ನು ಯಾಕೆ ತಂದು ಬಿಟ್ಟರು ಅಂತಂದರೆ, ಆ ಐಲ್ಯಾಂಡಲ್ಲಿ ಕಾಲನೈಸೇಷನ್ ಆಗೋಕ್ಕಿಂತ ಮುಂಚೆ ಸಣ್ಣ ಗಿಡಗಳೆಲ್ಲ ಬೆಳೀತಾ ಇದ್ವು. ಆ ಗಿಡಗಳನ್ನು ತಿನ್ನಲಿಕ್ಕೆ ಮೊಲಗಳನ್ನು ತಂದು ಬಿಟ್ಟರು. ಆವಾಗ ಆ ಮೊಲಗಳಿಗೆ ಯಾವುದೇ ಕಾಂಪಿಟೇಷನ್ ಇಲ್ಲದೆ ಹೋಗಿದ್ದಕ್ಕೆ, ಆಮೇಲೆ ಮೊಲಗಳಿಗೆ ಯಾವುದೇ ಪ್ರಿಡೇಟರ್ಸ್, ಮೊಲಗಳನ್ನು ತಿನ್ನುವಂಥ ಜೀವಿಗಳ ಅಬ್ಸೆನ್ಸ್ ಇದ್ದಿದ್ದಕ್ಕೆ ಮೊಲಗಳಿಗೆ ಯಾವುದೇ ಕಂಟ್ರೋಲ್ ಇರಲಿಲ್ಲ. ಸೊ ಆ ಎಂಟೈರ್ ಐಲ್ಯಾಂಡ್ ಬಿಕಮ್ ಬ್ಯಾರನ್. ಇದು ಒಂದು ಸಿಗ್ನಿಫಿಕೆನ್ಸ್. ನಾವು ಈ ಮೊಲಗಳನ್ನು ಕೆಲವು ಬಗೆಗೆ ಹಾವುಗಳು ತಿಂತಾರೆ. ಆ ಹಾವುಗಳ ಕೆಲಸ ಎಂಥದ್ದು, ಆಹಾರ ಸರಪಣಿ. ಅದು ಏನೂ ಕೆಲಸ ಮಾಡೋದಿಲ್ಲ. ಈ ಕೆಲಸ ಮಾಡೋದೆಲ್ಲ ನಮ್ಮ ಹ್ಯೂಮನ್ ಥಿಂಕಿಂಗ್, ಅದರ ಕೆಲಸ ಮಾಡ್ತಾ ಇರ್ತದೆ. ಇಟ್ ವಾಂಟ್ಸ್ ಟು ಸರ್ವೈವ್ ಇಟ್ ಸೆಲ್ಫ್. ಬಟ್ ಈ ಮೊಲಗಳನ್ನು ನೀವು ರಿಮೂವ್ ಮಾಡಿದರೆ ಆಟೋಮೆಟಿಕ್ಲಿ ಹಾವಿನ ಎಕ್ಸಿಸ್ಟೆನ್ಸಿಗೆ ಕುತ್ತು ಬರ್ತದೆ. ಪ್ರತಿ ಪರಿಸರವು ತನ್ನದೇ ಆದ ವಿಶಿಷ್ಟ ಸಸ್ಯ ಪ್ರಭೇದ, ಪ್ರಾಣಿ ಪಕ್ಷಿಗಳ ಸಮೂಹವನ್ನು ಹೊಂದಿರುತ್ತದೆ. ಹುಲಿ, ಆನೆ, ಸಿಂಹ, ನರಿ, ತೋಳಗಳ ಜೊತೆಗೆ ವಿವಿಧ ಪ್ರಭೇದದ ಹಾವುಗಳನ್ನು ಕೂಡ ಹೊಂದಿರುತ್ತದೆ. ಪರಿಸರ ನಾಶದ ಫಲವಾಗಿ ಹಾವುಗಳು ಕಾಡಿನಿಂದ ನಾಡಿಗೆ ಬರತೊಡಗಿವೆ. ಕಾಡಿನಲ್ಲಿ ಸರಿಯಾದ ಆಹಾರ ಸಿಗದೆ ಹಾವುಗಳು ನಾಡಿಗೆ ನುಗ್ಗಿ ಇಲಿ, ಕಪ್ಪೆ, ಮೊಲ, ಕೋಳಿಗಳ ಹಿಂದೆ ಬಿದ್ದು ಮನೆಯೊಳಗೆ ಸೇರುತ್ತಿವೆ. ಕರ್ನಾಟಕದಲ್ಲಿ 75 ಬಗೆಯ ಹಾವುಗಳಿದ್ದಾವೆ. ಅವುಗಳಲ್ಲಿ ಕೇವಲ 6 ಬಗೆಯ ಹಾವುಗಳು ಮಾತ್ರ ವಿಷಪೂರಿತವಾಗಿದ್ದು, ಮಿಕ್ಕ ಎಲ್ಲ ಹಾವುಗಳು ಕೂಡ ವಿಷರಹಿತ. ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಎಲ್ಲ ಹಾವುಗಳು ಕೂಡ ವಿಷಪೂರಿತವಾಗಿದ್ದು ನಮಗೆ ಮನುಷ್ಯನಿಗೆ ಕಚ್ಚಿರೆ ಮನುಷ್ಯ ಸಾಯ್ತಾರೆ ಅಂತ ತಿಳ್ಕೊಂಡು ಎಲ್ಲ ಹಾವುಗಳು ಅಲ್ಲಲ್ಲಿ ಕೊಲ್ತಾ ಇದ್ದಾರೆ ಸಿಕ್ಕಲ್ಲಿ. ನಾವು ಏನು ಮಾಡ್ತಿದ್ದೇವೆ, ಸಿಕ್ಕಲ್ಲಿ ಕೊಲ್ಲಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಹೋಗಿ ಆ ಬಗ್ಗೆ ಎಜುಕೇಟ್ ಮಾಡ್ತಾ ಇದ್ದೇವೆ.
ಈಗ ಕರ್ನಾಟಕದಲ್ಲಿರುವುದು ಬರೀ 75 ಬಗೆಯ ಹಾವುಗಳು ಮಾತ್ರ. ಅದರಲ್ಲಿ ಬರೀ 6 ಬಗೆಯ ಹಾವುಗಳು ಮನುಷ್ಯನನ್ನು ಕೊಲ್ಲುವಷ್ಟು ವಿಷವುಳ್ಳದ್ದಾಗಿದ್ದು ಮಿಕ್ಕ ಎಲ್ಲ ಹಾವುಗಳು ಕೂಡ ವಿಷರಹಿತವಾಗಿದೆ. ಅದರಲ್ಲಿ ಮುಖ್ಯವಾಗಿ 4 ಹಾವುಗಳು, ಅದಕ್ಕೆ ನಾವು ಬಿಗ್ 4 ಅಂತ ಕರಿತೇವೆ. ಈ ಬಿಗ್ 4 ಅಂತ ಯಾಕೆ ಕರಿತೇವೆ ಅಂತ ಹೇಳಿದರೆ, ಈ 4 ಹಾವುಗಳು ಕಚ್ಚಿದರೆ ಮನುಷ್ಯನನ್ನು ಕೊಲ್ಲುವಷ್ಟು ವಿಷ ಆ ಹಾವುಗಳಲ್ಲಿದೆ. ಮತ್ತು ಆ 4 ಹಾವುಗಳ ಕಡಿತಕ್ಕೆ ಕೂಡ ಪ್ರತ್ಯೌಷಧಿ ಕೂಡ ಇದೆ. ಅದಕ್ಕೋಸ್ಕರ ಇದನ್ನು ಬಿಗ್ 4 ಅಂತೇಳಿ ಈ ನಮ್ಮ ಹಾವಿನಲ್ಲಿ ಕರಿತೇವೆ. ಬಿಗ್ 4 ಈ 4 ಹಾವುಗಳು ಯಾವುವು ಅಂತ ಹೇಳಿದರೆ, ಒಂದು ನಾಗರ ಹಾವು, ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಇನ್ನೊಂದು ಕ್ರೇಟ್, ಕಾಮನ್ ಕ್ರೇಟ್ ಅಂದರೆ ಕಟ್ಟು ಹಾವು. ಇನ್ನೊಂದು ರಸ್ಸಲ್ ವೈಪರ್, ಕೊಳಕು ಮಂಡಲ. ಮತ್ತೊಂದು ಸಾಸ್ಕೇಲ್ ವೈಪರ್, ಎತ್ತರ ಮಂಡಲ ಅಂತ ಹೇಳ್ತೇವೆ. ಈ 4 ಹಾವುಗಳು ಕಚ್ಚಿದರೆ ಮನುಷ್ಯ ಸಾಯುವಷ್ಟು ವಿಷ ಅದರಲ್ಲಿದೆ ಮತ್ತು ಇದಕ್ಕೆ ಪ್ರತ್ಯೌಷಧಿ ಕೂಡ ಇದೆ. ಇನ್ನು 2 ಅತಿ ಕರ್ಕೋಟಕ ವಿಷವುಳ್ಳ ಹಾವುಗಳು, ಇದಕ್ಕೆ ಪ್ರತ್ಯೌಷಧಿ ಇಲ್ಲ. ಯಾವುದು ಅಂತ ಹೇಳಿದರೆ, ಒಂದು ಸೀ ಸ್ನೇಕ್ಸ್, ಸಮುದ್ರದ ಹಾವುಗಳು. ಇನ್ನೊಂದು ಪ್ರಪಂಚದಲ್ಲಿ ಅತಿ ಉದ್ದವಾದ ವಿಷಪೂರಿತ ಸರ್ಪ, ಕಾಳಿಂಗ ಸರ್ಪ. ಹಾವುಗಳಲ್ಲಿ 2 ಪ್ರಭೇದಗಳಿವೆ. ಒಂದು ವರ್ಗ ವಿಷರಹಿತವಾದರೆ ಇನ್ನೊಂದು ವರ್ಗ ವಿಷಪೂರಿತ. ಆದರೆ ಇದನ್ನು ತಿಳಿಯುವ ವ್ಯವಧಾನ ಇಲ್ಲದೆ ಮನುಷ್ಯ ಹಾವು ಕಚ್ಚಿದೊಡನೆ ಅದರಲ್ಲಿ ವಿಷವಿರುತ್ತದೆ ಎಂಬ ಭ್ರಮೆಯಿಂದಲೇ ಸಾಯುವ ಸಾಧ್ಯತೆ ಹೆಚ್ಚು. ಹಾವಿನ ಪ್ರಭೇದವನ್ನು ಗುರುತಿಸುವ ಸೂಕ್ಷ್ಮತೆಯ ಅರಿವಿದ್ದರೆ ಪ್ರಾಣಾಪಾಯದಿಂದ ಪಾರಾಗಬಹುದು. ವಿಷಕಾರಿ ಹಾವುಗಳಲ್ಲಿ ಕಾಳಿಂಗ ಸರ್ಪ, ಕಟ್ಟು ಹಾವು, ರಕ್ತಮಂಡಲ, ನಾಗರ ಹಾವು, ಕೊಳಕು ಮಂಡಲ ಮುಂತಾದವುಗಳನ್ನು ಕಾಣಬಹುದು. ವಿಷರಹಿತ ಹಾವುಗಳೆಂದರೆ ಹೆಬ್ಬಾವು, ಕಂಚುಬೆನ್ನಿನ ಮರದ ಹಾವು, ನೀರೊಳ್ಳೆ ಹಾವು, ಸಾಮಾನ್ಯ ತೋಳ ಹಾವು, ಬಿಸಿಲು ಹಾವು ಹಾಗೂ ಕೆರೆ ಹಾವು. आप किसी को मदद कर सकते हो सब, तो उधर खड़े रहो कि कुछ मदद करना उनको। ज़्यादा से ज़्यादा क्या जाएगा, आपके 5-10 मिनट का कोई हेल्प होगा। आप वो खुद नहीं कर सकते तो किसी को आप नज़दीक ऐसा जो इंसान करता है उनको बुलाइए। अगर वो मुमकिन नहीं है, आजू बाजू कोई नहीं है, तो खुद हेल्प करने के लिए उधर रुके, क्योंकि हम इंसान हैं तो इंसानियत हमें होनी चाहिए और उस हिसाब से आप ये काम आगे बढ़ते चलना चाहिए।
ಹಾವು ಕಂಡೊಡನೆ ಅವುಗಳನ್ನು ಹೊಡೆದು ಸಾಯಿಸುವ ಬದಲು ಉರಗ ತಜ್ಞರಿಗೆ ಅಥವಾ ಅರಣ್ಯ ಇಲಾಖೆಯವರಿಗೆ ತಿಳಿಸಿದರೆ ಅವುಗಳ ಜೀವ ಉಳಿಯುತ್ತದೆ. ಹಾವುಗಳನ್ನು ಸೆರೆ ಹಿಡಿದು ಅವುಗಳನ್ನು ಅರಣ್ಯಗಳಿಗೆ ಬಿಡುವ ಮೂಲಕ ರಕ್ಷಣೆ ಮಾಡುವ ಅದೆಷ್ಟೋ ಉರಗ ಪ್ರೇಮಿಗಳು, ಉರಗ ತಜ್ಞರು ಇಂದು ನಮ್ಮ ಮಧ್ಯೆ ಇದ್ದಾರೆ. ಇನ್ನು ಹಾವುಗಳು ನಮಗೆ ಕಚ್ಚುವಂಥದ್ದು ಬರೀ 2 ಸಂದರ್ಭಗಳಲ್ಲಿ ಮಾತ್ರ. ಒಂದು ಹಾವುಗಳಿಗೆ ಭಯವಾದಾಗ, ಇನ್ನೊಂದು ಹಾವುಗಳಿಗೆ ನೋವಾದಾಗ. ಈ 2 ಸಂದರ್ಭದಲ್ಲಿ ಬಿಟ್ಟರೆ ಹಾವುಗಳು ಯಾವತ್ತೂ ಕೂಡ ಮನುಷ್ಯನನ್ನು ಕಚ್ಚಲಿಕ್ಕೆ ಅಟ್ಟಾಡಿಸಿಕೊಂಡು ಬಂದು ಕಚ್ಚುವಂಥ ಕ್ರಮ ಇಲ್ಲ ಹಾವುಗಳಿಗೆ. ಅಕಸ್ಮಾತ್ತಾಗಿ ಹಾವುಗಳು ಕಚ್ಚಿದರೆ ನಾವು ಏನು ಮಾಡಬೇಕಂತೇಳಿದರೆ ಪ್ರಥಮ ಚಿಕಿತ್ಸೆ ಅನ್ನೋದು ಅಂದರೆ ತತ್ಕ್ಷಣದಲ್ಲಿ ನಾವು ಮಾಡುವಂಥದ್ದು. ಮತ್ತು ನಾವು ಹಾಸ್ಪಿಟ್ಲಿಗೆ ಹೋದಾಗ ಅಥವಾ ನಮಗೆ ಟೈಮ್ ಸಿಕ್ಕಿದಾಗ ನಾವು ಬೇರೆ ಬೇರೆ ವಿಷಯಗಳನ್ನು ಮಾಡ್ಬೋದು. ಆದರೆ ನಮಗೆ ಪ್ರಥಮ ಚಿಕಿತ್ಸೆ ಅಂತ ನಾವು ಏನು ಹೇಳೋದು, ಆ ಕ್ಷಣದಲ್ಲಿ ನಮಗೆ ಏನು ತೋಚುತ್ತೆ, ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡಿಕೊಂಡು ಹೋಗುವಂಥದ್ದು. ಹೇಗೆಂತೇಳಿದರೆ ಹಾವುಗಳು ಕಚ್ಚಿದ ಜಾಗದಲ್ಲಿ ಸೂಜಿ ಪಿನ್ ಪಾಯಿಂಟ್ ಅಂತ ಹೇಳಿ ಸೂಜಿ ಮೊನೆ ಇದರ ಥರ ಒಂದು ತೂತಾಗಿರ್ತದೆ, 1 ಅಥವಾ 2 ತೂತಾಗಿರ್ತದೆ. ಅದನ್ನು ಬ್ಲೇಡಲ್ಲಿ ಕೊಯ್ಲಿಕ್ಕೆ ಆಗಲಿ ಏನಾದರೂ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತೇಳಿದರೆ ನೋಡಿ, ಈ ಜಾಗದಲ್ಲಿ ನಮ್ಮ ಮೇನ್ ವೇನ್ಸ್ ಇರ್ತದೆ, ಮುಖ್ಯವಾದ ರಕ್ತನಾಳಗಳು. ಇಲ್ಲಿ ಎಲ್ಲಿಯಾದರೂ ನಾವು ಕಚ್ಚಿದಾಗ ನಾವು ಬ್ಲೇಡಲ್ಲಿ ಕೊಯ್ಲಿಕ್ಕೆ ಹೋದರೆ ನಾವು ಹಾಸ್ಪಿಟ್ಲಿಗೆ ಹೋಗುವವರೆಗೆ ನಮ್ಮ ರಕ್ತಸ್ರಾವ ಆಗಿ ನಾವು ಸಾಯುವಂಥ ಚಾನ್ಸಸ್ ಇದೆ. ಸೊ ಕಟ್ ಮಾಡಲಿಕ್ಕೆ ಏನಾದರೂ ಹೋಗಬೇಡಿ. ಮೇಲ್ಮುಖವಾಗಿ ರಕ್ತ ಹರಿತಾ ಇರ್ತದೆ, ಕೆಳಮುಖವಾಗಿ ಅದನ್ನು ಹಿಂಡಿ ತೆಗೀರಿ. ಅಥವಾ ನಾವೇ ಚಿಪ್ ತೆಗೀರಿ. ನಾವು ಸಕ್ ಮಾಡಿದರೆ ತುಂಬ ಒಳ್ಳೆಯದು. ನಾವೇ ಸಕ್ ಮಾಡೋದು 4-5 ಬಾರಿ ನಾವು ಸಕ್ ಮಾಡಿ ನಾವು ಅದನ್ನು ಉಗುಳುವಂಥದ್ದು ಹೊರಗೆ. ಹಾಗೆ ಬಾಯನ್ನು ಚೆನ್ನಾಗಿ ತೊಳೆಯುವಂಥದ್ದು. ಬಾಯನ್ನು ಚೆನ್ನಾಗಿ ತೊಳೆದು ಗಾಯವನ್ನು ಕೂಡ ಸೋಪ್ ಹಾಕಿ ಚೆನ್ನಾಗಿ ತೊಳೀರಿ. ಈ ಕಚ್ಚಿದ ಜಾಗಕ್ಕಿಂತ ಈ ಗಂಟಿನ ಮೇಲುಗಡೆ ಒಂದು ಕಟ್ಟ, ಈ ಗಂಟಿನ ಮೇಲುಗಡೆ ಒಂದು ಕಟ್ಟ, ಅಥವಾ ಏನಾದರೂ ಟೆವಲ್ ಏನಾದರೂ ಇದ್ದರೆ ಬಾತ್ ಟೆವಲ್ ಅಂತದಂದರೆ, ಅಥವಾ ಚೂಡಿದಾರ್ ಶಾಲ್ ಇಂಥವುಗಳು ಏನಾಗಿದ್ದರೆ ಇಲ್ಲಿಂದ ಇಲ್ಲಿವರೆಗೆ, ಕಾಲಿಗಾದರೂ ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಟೈಟಾಗಿ ಕಟ್ಟುವಂಥದ್ದು. ಅಥವಾ ಹಗ್ಗ ಕಟ್ಟುವುದಾದರೆ ದಯವಿಟ್ಟು ಟೈಟಾಗಿ ಕಟ್ಟಬೇಡಿ, ಮೀಡಿಯಮ್ ಆಗಿ ಕಟ್ಟಿ. ಮತ್ತು ಅದರ ಒಳಗೆ ಒಂದು ಪೆನ್ಸಿಲ್, ಪೆನ್ ಅಥವಾ ಒಂದು ಬೆರಳು ಹೋಗುವಷ್ಟು ಜಾಗ ಇರಲಿ. ಅದನ್ನು ಟೈಟ್ ಲೂಸ್ ಮಾಡ್ತಾ ಹೋಗಬೇಕು ಆಸ್ಪತ್ರೆವರೆಗೆ. ಭಯ ಪಡಬಾರ್ದು. ಭಯ ಪಟ್ಟ ಕೂಡಲೇ ರಕ್ತದ ಒತ್ತಡ ಬೇಗ ಇದಾಗ್ತದೆ, ರಕ್ತ ಸಂಚಾರ ಬೇಗ ಆಗಿ ವಿಷ ಬೇಗ ಮೇಲೆ ಹೋಗಿ ಮನುಷ್ಯ ಸಾಯ್ಬೋದು. ನಿಧಾನವಾಗಿ, ಭಯ ಪಡದೇಲೆ, ನಿದ್ದೆ ಮಾಡದೇಲೆ, ಮತ್ತೆ ಕುಡಿಲಿಕ್ಕೆ ತಣ್ಣೀರು ಕೊಡಬೇಡಿ. ಅಪಘಾತ ಆದ ಕೂಡಲೇ ನಾವು ಒಂದು ಬಾಟ್ಲಲ್ಲಿ ನೀರು ತೊಗೊಂಡು ಹೋಗ್ತೇವೆ, ಘಟ ಅಂತ ಕುಡಿತೇವೆ. ದಯವಿಟ್ಟು ನೀರು ಕುಡಿಲಿಕ್ಕೆ ಹೋಗಬೇಡಿ, ಪಾರ್ಶ್ವ ಸ್ಟ್ರೋಕ್ ಆಗುವಂಥ ಚಾನ್ಸ್ ಇದೆ. ಕಟ್ಟು ಹಾವು ಕಚ್ಚಿದಾಗ ನಮಗೆ ಕಣ್ಣು ಮುಚ್ಚಿಕೊಂಡೇ ಇರುವಂತಾಗ್ತದೆ, ಕಣ್ಣು ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದಷ್ಟು ನಾವು ಟ್ರೈ ಮಾಡಿ ಕಣ್ಣು ಓಪನೇ ಇಟ್ಕೊಂಡು ಹಾಸ್ಪಿಟ್ಲ್ವರೆಗೆ ಮುಟ್ಟಿದರೆ ಸಾಕು. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯನ್ನು ಚೆನ್ನಾಗಿ ಮಾಡಿಕೊಂಡು ಹೋದರೆ ಹಾವು ಕಚ್ಚಿದ ವ್ಯಕ್ತಿ ಒಂದು 2 ರಿಂದ 2.5 ಗಂಟೆವರೆಗೆ ಬದುಕುವಂಥ ಚಾನ್ಸಸ್ ಇದೆ. ಭಯ ಪಡುವಂಥ ಅಗತ್ಯ ಇಲ್ಲ. ಕೆಲವರು ಯುವಕರು ಏನು ಮಾಡ್ತಾರೆ ಅಂತೇಳಿದರೆ, ಹಾವು ಸಿಕ್ಕಿದ ಕೂಡಲೇ ಬೇರೆ ಬೇರೆ ಕಡೆ ಫೋಟೋ ನೋಡಿರ್ತಾರೆ ಅಥವಾ ವಿಡಿಯೋದಲ್ಲಿ ನೋಡಿರ್ತಾರೆ, ಚೆನ್ನಾಗಿ ಫೋಟೋ ಬಂದಿರ್ತದೆ, ಏನಾದರೂ ಎತ್ಕೊಳ್ಳುವ ಒಂದು ಶೋ ಮಾಡೋದು. ದಯವಿಟ್ಟು ಹಾವಿನ ರಕ್ಷಣೆಯನ್ನು ಯಾರೂ ಕೂಡ ಮಾಡ್ಬೋದು. ಮೊದಲಾಗಿ ತಿಳ್ಕೊಳ್ಳಿ, ಅದು ವಿಷದ ಹಾವ ಅಥವಾ ವಿಷರಹಿತವಾದ ಹಾವ ಅಂತ ಹೇಳುವಂಥದ್ದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಇನ್ನೊಂದು, ವಿಷ ಇರುವಂಥ ಹಾವುಗಳಲ್ಲಿ ಬೇರೆ ಬೇರೆ ರೀತಿಯ ರಿಯಾಕ್ಟ್ ಮಾಡುವಂಥ ಹಾವುಗಳಿರ್ತವೆ. ಅವರ ನೇಚರನ್ನು, ಆ ಹಾವುಗಳ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇದ್ದಲ್ಲಿ ಮಾತ್ರ ಹಾವುಗಳಿಗೆ ಕೈ ಹಾಕಿ. ಇಲ್ಲಾಂದರೆ ಹಾವಿಂದ ಸ್ವಲ್ಪನೇ ಡಿಸ್ಟೆನ್ಸ್ ತಗೊಂಡು ಸ್ವಲ್ಪನೇ ದೂರದಲ್ಲಿದ್ರಿ, ಅದರ ಪಾಡಿಗೆ ಅವುಗಳು ಹೋಗ್ತಾ ಇರ್ತವೆ. ಅದು ಕೂಡ ನೀವು ಹಾವುಗಳ ರಕ್ಷಣೆ ಮಾಡಿದ ಹಾಗೆ. ಹಾವುಗಳಿಗೆ ನೀವು ಏನಾದರೂ ಹರ್ಟ್ ಮಾಡೋದು, ಏನಾದರೂ ಉಪದ್ರ ಮಾಡದೇ ಇದ್ದರೆ ಹಾವುಗಳ ರಕ್ಷಣೆ ನೀವು ಪರೋಕ್ಷವಾಗಿ ಮಾಡಿದ ಹಾಗೆ. ದಯವಿಟ್ಟು ಹಾವುಗಳನ್ನು ಕೊಲ್ಲಬೇಡಿ. ನಮ್ಮ ಪ್ರಕೃತಿಯ ರಕ್ಷಣೆಯಲ್ಲಿ ಒಂದು ಮುಖ್ಯವಾದ ಪಾತ್ರ ಹಾವುಗಳದ್ದಿದೆ. ದಯವಿಟ್ಟು ಅದನ್ನು ಕೊಲ್ಲದೆಲೆ ಅದನ್ನು ರಕ್ಷಣೆ ಮಾಡಿ ಹೇಳೋದು ನನ್ನ ಮನವಿ. ಹಾವುಗಳು ಕೂಡ ನಮ್ಮ ಹಾಗೆ ಒಂದು ಜೀವಿ. ವಿಪರೀತ ಅರಣ್ಯ ನಾಶ ಹಾಗೂ ಮಾನವರ ಅಜ್ಞಾನದಿಂದ ಇಂದು ಅವುಗಳ ಸಂತತಿ ನಶಿಸಿ ಹೋಗುತ್ತಿದೆ. ಪರಿಸರ ಸಮತೋಲನದಲ್ಲಿ ಹಾವುಗಳ ಪಾತ್ರ ಅಧಿಕ. ಅವುಗಳನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಉರಗ ಸಂತತಿಯನ್ನು ರಕ್ಷಿಸುವ ಪ್ರಯತ್ನ ನಮ್ಮಿಂದ ನಡೆಯಬೇಕಾಗಿದೆ.